ಎತ್ತುತ್ತಲಿರಲಿದ ಚಿತ್ರಕಾಯನುತ ಬಾಯ್ಗಳೆಯುತ ಚಿತ್ರಕಾಯನುತ ಬಾಯ್ಗಳೆಯುತ ತುತ್ತ ನುಂಗುತ್ತ ಕತ್ತಿ ಬಿಲ್ಬಾಣ ಕೊಡಲಿಯ ತುತ್ತ ನುಂಗುತ್ತ ಕತ್ತಿ ಬಿಲ್ಬಾಣ ಕೊಡಲಿಯ ಎತ್ತುತ್ತ ಪೊರಡಲು ಬನದತ್ತ ಎತ್ತಲು ಪೊರಡಲು ಬನದತ್ತ ಹೊತ್ತಿರಿನ ಕಿಡಿಯನ್ನು ತೂತಲಿರಳೆದ ಚಿತ್ರಕಾಯನು ತಾಯ್ ಬಾಯ್ಗಳೆಯುತ ಆಹಾ ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ? ಬೇಡ. ಸರಿ, ನಮ್ಮನ್ನೊಮ್ಮೆ ನೋಡಿ. ಈ ಹಿಂದೆ ನಾವು ನಾಡಿನಲ್ಲೇ ಇದ್ದವರು, ಈಗ ನಾವು ಕಾಡಿನಲ್ಲಿದ್ದೇವೆ. ಹಾಗಾಗಿ ನಮ್ಮನ್ನು ನಾಡಾಡಿಗಳಂತ ಈಗ ಯಾರು ಕರೆಯುವುದಿಲ್ಲ, ಕಾಡಿನ ಜನಾಂಗ ಅಂತ ಕರೀತಾರೆ. ಊರಿಂದ ನಮ್ಮನ್ನು ಓಡಿಸಿದ ಸ್ವಾಮಿ. ನಮ್ಮ ಒಂದು ನಾವು ತುಂಬಾ ಹಿಂದುಳಿದವರಾಗಿದ್ದು, ನಮ್ಮ ಹಿರಿಯರೆಲ್ಲ ಊರಲ್ಲಿರುವ ಯಾವುದನ್ನೂ ಬಿಡ್ಲಿಲ್ಲ ಅಂತೆ. ಹಂದಿ ತಿಂತಾ ಇದ್ರು, ಆಮೇಲೆ ಗೊಂಗರಿ ಕಪ್ಪೆ ತಿಂತಾ ಇದ್ರು, ಕೋಳಿ ತಿಂತಾ ಇದ್ರು, ಎರೆಹುಳ ತಿಂತಾ ಇದ್ರು, ಜೇನು ತಿಂತಾ ಇದ್ರು, ಹಲ್ಲಿ ತಿಂತಾ ಇದ್ರು. ಹೀಗೆ ತಿನ್ನುತ್ತಾ ತಿನ್ನುತ್ತಾ ಅದು ಒಂದು ವಿಭಾಗ ಎಲ್ಲ ಖಾಲಿಯಾಗಿ ಹೋಯ್ತಂತೆ. ಕೊನೆಗೆ ನಮಗೆ ತಿನ್ಲಿಕ್ಕೆ ಏನು ಸಿಗದಿದ್ದಾಗ ದನಗಳನ್ನು ತಿನ್ಲಿಕ್ಕೆ ಶುರು ಮಾಡಿದ್ರು. ದನಗಳನ್ನು ತಿನ್ಲಿಕ್ಕೆ ಯಾವಾಗ ನಾವು ಶುರು ಮಾಡಿದ್ದೇವೋ ಇನ್ನು ಇವರು ಊರನ್ನೇ ಬಿಡುವುದಿಲ್ಲ ಅಂತ ತಿಳಿದು ಊರಿಂದ ನಮ್ಮನ್ನು ಓಡಿಸಿದ್ರು. ಹಾಗಾಗಿ ಕಾಡಿನಲ್ಲಿ ನಮ್ಮದು ಜನಾಂಗವನ್ನು ಕಟ್ಟಿಕೊಂಡು ನಾವು ಮುಂದುವರಿತಾ ಇದ್ದೇವೆ ಸ್ವಾಮಿ. ಹೌದೌದು, ನಮ್ಮನ್ನು ಕಿರಾತರು ಅಂತ ಕರಿತಾ ಇದ್ರು. ಅಂದ್ರೆ ನಮ್ಮಷ್ಟು ಕಿರಿಕಿರಿ ಮಾಡುವವರು ಬೇರೆ ಯಾರು ಇಲ್ಲ, ಆದ್ರಿಂದ ನಮ್ಮನ್ನು ಕಿರಾತರು ಅಂತ ಕರೀತಾ ಇದ್ರು. ಆಮೇಲೆ ಬೇಡರು ಅಂತ ನಮ್ಮನ್ನು ಕರೀಲಿಕ್ಕೆ ಶುರು ಮಾಡಿದ್ರು. ಊರಿಗೆ ಬೇಡವಾದಂತ ನಾವು ಬೇಡರು ಎನ್ನುವಂತ ಹೆಸರು ಇಟ್ಕೊಂಡು ತಿರುಗಿದ್ದೇವೆ. ಕೆಲವರು ನಮ್ಮನ್ನು ಕುಳಿಂದರು ಅಂತ ಕರೀತಾ ಇದ್ರು. ಕುಳಿ ಹೆಂಡವನ್ನು ಕುಡಿದು ಯಾವಾಗಲೂ ನಾವು ಜಗಳ ಮಾಡ್ತಾ ಇರೋದ್ರಿಂದ ಕೊನೆಗೆ ನಮ್ಮನ್ನು ಕುಳಿಂದರು ಅಂತ ಕರೀತಿದ್ರು. ಹೀಗೆ ಬೇರೆ ಬೇರೆ ಹೆಸರಿನ ನಮ್ಮನ್ನು ಕರೀತಾ ಜನಗಳು ಹೀಗೆ ಜನಜೀವನ ನಮ್ಮನ್ನು ಸಾಗ್ತಾ ಇತ್ತು. ಏನು ಮಾಡು ಸ್ವಾಮಿ, ನಮ್ಮದಂತ ಒಂದು ತಂಡವನ್ನು ಕಟ್ಟಿಕೊಂಡು ಈ ತಂಡದ ನಾಯಕನಾಗಿ ನಾನಿದ್ದೇನೆ. ನಾಯಕನಾಗಿದ್ದೇನೆ. ನನಗೆ ಮದುವೆ ಆಗಿದೆ, ಮಕ್ಕಳು ಆಗಿದೆ, 12 ಮಕ್ಕಳಾಗಿದೆ. ಹೌದು, ಏನು ಅಂತೀರಿ? ಮಕ್ಕಳಾಗಿ 12 ಮಕ್ಕಳಾಗಿದೆ. ನನ್ನ ಹೆಂಡತಿ ಒಬ್ಬಳಿದ್ದಾಳೆ. ಅವಳು ಭಯಂಕರ ಭಯಂಕರ ಅಂತಂದ್ರೆ ಭಯಂಕರ. ಒಂದು ಲೆಕ್ಕದಲ್ಲಿ ನಾನು ಹೇಳುವುದಾದ್ರೆ ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯ ನಾನು. ಹೌದು, ನನ್ನ ಹೆಂಡತಿ ಸಾಧಾರಣ ಜಗಳ ಗಂಟಿ ಹೌದು, ಆದ್ರೂ ನನ್ನ ಮನೆಯ ಭಾಗ್ಯಲಕ್ಷ್ಮಿ ಅವಳು. ಹೌದೌದು. ಹಾಗಾಗಿ ಅವಳ ಜೊತೆ ಸಂಸಾರವನ್ನು ಇಷ್ಟು ವರ್ಷ ಹೇಗೆ ಮಾಡಿದ್ದೀನಿ ಅನ್ನೋದು ನೀವು ಕೇಳಬೇಡಿ. ಅದು ಹಲಾಯಿದ ನಡೀತಾನೆ ಇರ್ತದೆ. ನೋಡು, ಅವಳನ್ನು ಬೇಕಾದ್ರೆ ಎಲ್ಲೋದಿಯೇ ಇದೆ. ಹೆಂಡತಿಯ ಹೆಸರನ್ನು ಗಂಡನಾದವ ಯಾವುದೇ ಕಾರಣಕ್ಕೆ ಕರೀಬಾರ್ದು ಅಂತ ಉಂಟು. ಈ ತೆಂಗಿನಕಾಯಿ ಹೆರಿಮಣೆ ಅಂತ ಇಲ್ವಾ, ಅದ್ರ ಮೇಲೆ ಕೂತ್ರೆ ಅತ್ತೆಯ ಕಣ್ಣು ಹೊಡಿತದಂತೆ. ಯಾವ ಅತ್ತೆದಂತ ಯಾರು ಹೇಳಿಲ್ಲ. ಹೆಂಡತಿಯ ಹೆಸರನ್ನು ಗಂಡನಾದವ ಹೇಳ್ತಂದ್ರೆ ಕಿಸೆಯಲ್ಲಿ ಒಟ್ಟು ಪವಣಿಯು ನಿಲ್ಲುವುದಿಲ್ಲ ಅಂತ ತಿಳಿದವರು ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ನೋಡಿದ್ದೆ ಅವಳೆ ಇವಳೆ ಎಲ್ಲೋದಿಯ ಬಾರೆ ಅಂತ ಕರೀದಲ್ವಾ. ಹಾಗಾಗಿ ನಾನು ಅದನ್ನೇ ಹೊಟ್ಟಿದೆ, ಎಲ್ಲೋದಿಯಾ ಬಂದಳು ಕಂದರ ಜತಿಯೋಳು ಬಂದಳು ಬಂದಳು ಸತಿ ತನ್ನ ಕಂದರ ಜತಿಯೋಳು ಎಂದಳು ಪತಿಗಳು
ಸಿಡುಕುತ್ತ ಅತಂದೇವು ತಿಂದೆಲ್ಲ ಸುಂದರ ಸುತರಿಗೆ ತಂದೇವು ತಿಂದೆಲ್ಲ ಸುಂದರ ಸುತರಿಗೆ ಒಂದೊಂದು ವಸ್ತುವ ಬೇಟೆಯಾಡುತ್ತ ಬಂದಳು ಸತಿ ತನ್ನ ಕಂದರ ಜೊತೆಯುಳು ಇವಳೇ ನನ್ನ ಹೆಂಡತಿ. ಇವಳು ಹಾ. ಹಾ. ಅವಳು ನೋಡಿದ್ರೆ ಹಾಗಿದ್ದಾಳೆ, ನೀನು ಹೀಗಿದ್ದಿ. ಅಂದ್ರೆ ಹಾಗೆ ಹೀಗೆ ಅಂದ್ರೆ ಹೇಗೆ? ಅಲ್ಲ, ಅಷ್ಟು ಉದ್ದ ಇದ್ದಾಳೆ, ನೀನು ಇಷ್ಟು ಗಿಡ್ಡ ಇದ್ದಿ. ಓ, ಅವಳು ಅಷ್ಟು ಉದ್ದ ಇದ್ದಾಳೆ, ನೀನು ಗಿಡ್ಡ ಇದ್ದಿ. ಇಷ್ಟು ವರ್ಷ ಸಂಸಾರ ಮಾಡಿದ್ದು ನಾನಲ್ವಾ, ನಿಮ್ಗೆ ಯಾಕೆ ತಲೆ ಬಿಸಿ? ಮತ್ತು 11 ಮಕ್ಕಳನ್ನು ಹೆರುವಾಗ ನಮಗೇ ಸಮಸ್ಯೆ ಆಗಿದೆ, ನಿಮಗೆ. ಅವಳು ಉದ್ದ, ನಾನು ಗಿಡ್ಡ. ನಾನು ಗಿಡ್ಡವೇ ಇರ್ಬೇಕು, ಅವಳು ಉದ್ದವಾಗಿರ್ಬೇಕು. ಅವರು ಹೇಳುವುದಕ್ಕೆ ಕಾರಣ ಉಂಟು. ಏನು? ಅವರಿಗೆ ಮದುವೆ ಆಗಲಿಲ್ಲ, ಹಾ. ಬೇರೆಯವರನ್ನು ನೋಡಿ ಹೊಟ್ಟೆ ಉರಿ. ನೀವು ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ, ನೀವು ನನಗಿಂತಲೂ ಗಿಡ್ಡ ಇದ್ದದನ್ನು ಮಾಡಿಲ್ಲ, ಒಳ್ಳೆದಾಗ್ತದೆ. ಹೆಂಡತಿ ಯಾವಾಗಲೂ ಉದ್ದವೇ ಇರಬೇಕು. ಯಾಕೆ ಗೊತ್ತುಂಟ? ಗಂಡ ಯಾವತ್ತು ತಲೆ ಬಗ್ಗಿಸಿ ಮಾತಾಡಬಾರ್ದು, ಅವಳ ಮುಂದೆ ತಲೆ ಎತ್ತಿ ಮಾತಾಡಬೇಕೆನ್ನೋ ಕಾರಣಕ್ಕಾಗಿ ಹೆಂಡತಿ ಉದ್ದ ಇರಬೇಕು. ಇದಕ್ಕೇನು ಕಡಿಮೆ ಇಲ್ಲ. ಬೆಳಿಗ್ಗೆ ಎದ್ರು ಒಂದಿಷ್ಟು ಗಂಜಿ ಊಟ ಮಾಡಿದ್ರು, ಹೊರಗಡೆ ಜಗಲಿ ಮೇಲೆ ಕುತ್ಕೊಂಡು ಒಟ್ 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 ಅಂತ ಮಾತಾಡುವುದಕ್ಕೆ ಪ್ರಾರಂಭಿಸಿದ್ರಿ. ಏನು ನಿಮಗೆ ಕೆಲಸ ಇಲ್ಲ ಅಂತ, ನನಗೆ ಕೆಲಸ ಇಲ್ಲ ಅಂತ ಭಾವಿಸಿದ್ರ? ಮನೆ ಒಳಗಡೆ ಅಷ್ಟು ಪಾತ್ರೆಗಳನ್ನೆಲ್ಲ ತೊಳಿಬೇಕು, ಬಟ್ಟೆ ಒಗಿಬೇಕು, ಮಕ್ಕಳ ಪಾಲನೆ ಪೋಷಣೆ ಎಲ್ಲ ಮಾಡಬೇಕು. ಯಾರು ನಿಮ್ಮ ಅಪ್ಪಯ್ಯ ಬಂದು ಮಾಡ್ತಾರೆ? ಶಾಂತಳಾಗಿ ಚಂಡಿ, ಚಾಮುಂಡಿ, ಕಾಳಿ, ಭದ್ರಕಾಳಿ, ಓಂಕಾಳಿ, ಮಹಾಕಾಳಿ, ಸ್ವರೂಪಿಣಿ, ಜಗದೀಶ್ವರಿ, ವೃಂದವಲೀಶ್ವರಿ, ಅನ್ನಪೂರ್ಣೇಶ್ವರಿ, ಕಾತ್ಯಾಯಿನಿ, ಬ್ರಹ್ಮರಾಂಬೆ, ಶಾಂತಳಾಗು ತಾಯೇ, ಶಾಂತಳಾಗು. ನಿಮ್ಮ ಕುಟುಂಬದ ದೇವಿಯನ್ನು ಕರೆಯುವುದಾ? ನಮ್ಮ ದೇವಿ ಎಲ್ಲ ಮತ್ತೆ? ಹಾಯ್ ಯಜಮಾನ್ರೆ, ನಿಮಗೇನು ಕೆಲಸ ಇಲ್ಲ ಅಂತ, ನನಗೂ ಕೆಲಸ ಇಲ್ಲ ಅಂತ ಭಾವಿಸಿದ್ದೀರಾ? ಕೆಲಸ ಎಲ್ರಿಗೂ. ನಾ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಸಾಕು, ಈಕೊಳ್ಳೆ ಎನ್ನುವ ಹಾಗೆ ಕರೆದು ನನ್ನನ್ನು ಕೆಲಸ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನೀವು ಕೆಲಸ ನಾನು ಯಾವಾಗಲೂ ಪಕ್ಕದ ಮನೆಯವರನ್ನು ಕರೆಯಲಿಲ್ಲ, ನಿನ್ನನ್ನೇ ಕರೆದದ್ದು. ಅಲ್ಲ, ಪಕ್ಕದ ಮನೆಯವರನ್ನು ಕರೆಯುವುದಕ್ಕೆ ಹೋಗಿ ನನಗೂ ಪಕ್ಕದ ಮನೆಯವರು ಸಿಗುದಿಲ್ವಾ? ಸಿಗ್ತದೆ, ಅದು ಪ್ರಶ್ನೆ ಬೇರೆ. ಮತ್ತೆ ಯಾವನೊಬ್ಬ ಇದ್ದಂತೆ, ಅವನು ಯಾವಾಗಲೂ ಹೆಂಡತಿನ ಬಿಟ್ಟು ಪಕ್ಕದ ಮನೆಯಲ್ಲೇ ಇರ್ತಿದ್ದಂತೆ. ಆಗ ಒಂದು ದಿವಸ ಇವನಿಗೆ ಹೋಗಿ ಹೋಗಿ ಕಾಯಿಲೆಗೆ ತುತ್ತಾಗಿ ಸತ್ತಾಗ ಇವನಿಗೆ ಪೂಜೆ ಮಾಡುವಾಗ ಕಾಗೆಗೆ ಪಿಂಡ ಇಡುವಾಗ ಕಾಗೆ ಬರಲಿಲ್ಲ ಅಂತೆ. ಆದ್ರೂ ಆಚೆ ಮನೆಯಲ್ಲಿ ಕೂತ್ಕೊಂಡು ಕಾಗೆ ಕಾ ಕಾ ಅಂತಿದ್ಲಂತೆ. ಅದಕ್ಕೆ ಇವಳು ಹೇಳಿರುತ್ತೆ ಹೆಂಡತಿ, ಸಾಯೋದಕ್ಕಿಂತ ಮೊದಲು ಅವಳ ಮನೆಯಲ್ಲಿ ಇರ್ತಿದ್ರಿ ನೀವು, ಸತ್ತ ಮೇಲೂ ಅವಳ ಮನೆಯಲ್ಲಿ ಹೋಗಿ ನಿಂತ್ಕೊಂಡು ಕಾ ಕಾ ಅಂತಿದ್ದೀರಿ, ನಿಮ್ಗೆ ಇಡುದಿಲ್ಲ ಅಂತ ಹಿಡ್ಕೊಂಡು ಹೋಗ್ಲಂತೆ. ಅದಕ್ಕೆ ನಾನು ಪಕ್ಕದ ಮನೆಯವರ ಸುದ್ದಿಗೆ ಹೋಗುದಿಲ್ಲ, ನಿನ್ನ ಜೊತೆಯಲ್ಲಿ ಇರುದು. ಸರಿ, ಈಗ ಬೆಳಿಗ್ಗೆ ಎದ್ದುಕೊಂಡು ಒಂದಿಷ್ಟು ಊಟ ಮಾಡಿ ಹೊರಗಡೆ ಬಂದು ಇಲ್ಲಿ ಅವರಿಗೆ ಪಾಪ ಅವರ ಕೆಲಸವನ್ನು ಮಾಡುವುದಕ್ಕೆ ಬಿಡದೆ ನೀವು ಹರಟೆ ಹೊಡಿತೀರಲ್ಲ, ಏನೆಲ್ಲ ನಿಮ್ಮ ಹಾಗೆ ಇಲ್ಲಿ ಕೆಲಸ ಇಲ್ಲದವರು ಊಟ ಮಾಡ್ತೀರಾ? ಹಾಗೇನೆಲ್ಲ ಈಗಲೇ ಕೈ ತೆಗೀರಿ ಅಂತ, ಕೈ ತೆಗೀರಿ ನಾನು ನಿನ್ನ ಪ್ರೀತಿಗೆ ಯಾವತ್ತು ದ್ರೋಹ ಮಾಡಲಿಲ್ಲ, ನಮ್ಮ ಪ್ರೇಮಕ್ಕೆ ವಂಚನೆ ಮಾಡಲಿಲ್ಲ. ಆದ್ರಿಂದ ನಾನು ಎಲ್ಲಿ ಹೋಗುವುದಿದ್ರು ನಿನ್ನ ಹತ್ರ ಹೇಳದೆ ಹೋಗುದುಂಟಾ? ಎಲ್ಲಿ ಅದು ನಾನು ಅಷ್ಟು ನಿಮ್ಮನ್ನು ಕಟ್ಟುನಿಟ್ಟಾಗಿ ಇರಿಸಿಕೊಂಡ ಕಾರಣ. ಇಲ್ಲದಿದ್ದರೆ ಬೇಲಿ ಹಾರ್ತಿದ್ರೆ ನೀವು ಕೂಡ. ನಿಮ್ಮ ಗಂಡಸರ ಜಾತಿ ಬುದ್ಧಿ ನಮಗೆ ಗೊತ್ತಿಲ್ವಾ? ಅದು ಕೂಡ ಗಂಡಸರು ಬೇಲಿ ಹಾರಿದ್ರೆ ಮತ್ತೆ ಹಿಂದೆ ಬಂದರು, ಹೆಂಗಸರು ಬೇಲಿ ಹಾರಿ ಆಚೆ ಹೋದ್ಮೇಲೆ ಮತ್ತೆ ಮನೆಗೂ ಬೇಡ, ಹೋದ ಜಾಗೆಗೂ ಬೇಡ, ಊರಿಗೂ ಬೇಡ, ಅದಾಗಿರ್ತದೆ. ಆದ್ರೆ ನಾವು ಹಾರುವುದಕ್ಕೆ ಹೋಗುವುದಿಲ್ಲ. ನಿಮ್ಮನ್ನು ಮೂಗುದಾರ ಇಟ್ಕೊಂಡು ನಾವು ಕಾಯ್ತಾ ಇದ್ದೇವೆ. ನಮ್ಗೆ ಹಾರ್ಲಿಕ್ಕೆ ಆಗುದಿಲ್ಲ, ಮೊದಲೇ ನನ್ನ ಕೈ ಕಾಲು ಸಣ್ಣದವು, ಎಲ್ಲಿ ಹಾರದೆ ಹಬ್ಬ ಇಲ್ಲಿ. ಈಗ ನಾನು ನಿನ್ನ ಕರ್ಮಕ್ಕೆ ಗೊತ್ತುಂಟ? ಯಾಕೆ? ಇವತ್ತು ನಾನಿಗೂ ವಿಶೇಷವಾದಂತ ಒಂದು ಭೇಟಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೇನೆ. 4-5 ದಿವಸ ಚಪ್ಪೆ ಊಟ ಮಾಡಿ ನನಗೆ ಏನು ಬಾಯಿಗೆ ರುಚಿಯೇ ಆಗುದಿಲ್ಲ. ಚಪ್ಪೆ ಊಟ? ಹೌದು. ಎಂತ ಚಪ್ಪೆ ಊಟ? ನಮ್ಗೆ ಮಾಂಸ ಇಲ್ಲದ್ರೆ ಊಟ ಸೇರ್ತದ. ಹಾಗಾಗಿ ಇವತ್ತೊಂದು ಮೃಗ ಭೇಟಿಗೆ ಹೋಗಿ ಬರ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಎಲ್ಲಿಗೂ ಹೋಗೋದಿದ್ರು ನಿನ್ನ ಮುಖ ನೋಡಿ ಹೋದ್ಮೇಲೆ ನನಗೆ ಒಳ್ಳೆ ರೀತಿಯ ಭೇಟಿ ಆಗುದಂತ ಗೊತ್ತಿಲ್ಲ ನಿನಗೆ. ಹೌದು. ಹಾಗಾಗಿ ಕರೆದದ್ದು. ಬೇಟೆಗೆ ಹೊರಟಿಯಾ? ಬೇಟೆಗೆ ಸ್ವಾಮಿ. ಹಂದಿ ಹರಿಣ ಉಡ ಕಡವೆಯ ಮೊಲದ
ನವಿಲು ಕರಿಯ ನವಿಲು ಕರಿಯ ನವಿಲು ಗರಿಯ ನವಿಲು ಗರಿಯ ತಂದೀವುದು ನೀವು ತಂದೀವುದು ಚರ್ಮ ದಂತ ಸಿಂಹಸುಗುರನು ಮಹಿಷನಿಂದ ಕೋಡು ಗಿಳಿಯ ಎನಗೆ ಕರಡಿ ತೊಗಲನು ತಂದೀವುದು ನಗರ ಪಾಲಿಕೆ ಕುಲಪಾಲಿಕಾ ಕುಲಪಾಲಿಕಾ ನಿಜವಾಗಿಯೂ ನಿನ್ನ ಸ್ಫುಟವಾದ ಒಂದೊಂದು ಹೆಜ್ಜೆ ನಿಡುತ್ತಾ ಹೋಗುವಾಗ ಒಂದು ಇರುವೆಯೂ ಸಾಯಲಾಗಿ ಎಷ್ಟು ಜಾಗರೂಕತೆಯಿಂದ ಇಡ್ತೀನಿ ನೋಡ್ರಿ ನೀವು. ನಿಜವಾಗಿ ದೇವಲೋಕದ ಹೆಣ್ಮಕ್ಕಳು ಕುಡಿದ್ರೆ ಅದು ದೊಡ್ಡ ಸಂಗತಿ ಮಾಡ್ತಾರೆ. ಮತ್ತೆ ನಿನ್ನ ಪುಟ್ಟ ಪುಟ್ಟ ಹೆಜ್ಜೆ ನಿಡುತ್ತಾ ಹೋಗುವಾಗಲೇ ಅದ್ಭುತವಾದಂತ ಒಂದು ಪ್ರಚಾರ ಕೊಡಬೇಕಿತ್ತು. ಸ್ವಾಮಿ, ನೀವು ಬರೀ ಚಿತ್ರಕಾಯ ಅಲ್ಲ, ನನ್ನ ಮುದ್ದಿನ ಚಿಕ್ಕ ಕಾಯ. ಹೌದು, ಚಿಕ್ಕ ಕಾಯ. ಆದ್ರೂ ದೃಢಕಾಯ ನೀನು, ನಾನು ಚಿಕ್ಕ ಕಾಯ. ಹೌದು, ಹೊಂದಾಣಿಕೆ ಉಂಟಲ್ಲ. ಪ್ರಭಾ, ಮೃಗಯ ವಿಹಾರಕ್ಕೆ ಹೊರಟವರು ನೀವು ಬ್ಯಾಟಿಗೆ ಹೊರಟ್ರಿಯಾ? ಬ್ಯಾಟಿಗೆ ಅಲ್ಲ, ಬ್ಯಾಟಿಗೆ ಹೊರಟು. ಬ್ಯಾಟಿಗೆ ಹೊರಟ್ರಿಯಾ? ಹೋಗುವುದೇ ಹೌದು ಅಂತಾದ್ರೆ ನೋಡಿದಿರಾ, ನಮ್ಮ ಸಂಸಾರದ ಬಗ್ಗೆ ಆಲೋಚನೆ ಮಾಡಬೇಡ್ವೆ. ಹೌದು, ನೀವು ಹೋದವರು 3-4 ದಿವಸ ಬರುವುದಿಲ್ಲ. ನಾವು ಒಬ್ಬಳೇ ಇಲ್ಲಿ ಮಲಗಬೇಕು. ಆ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಈ ಜೋರು ಚಳಿ ಗಾಳಿ ಮಳೆಗೆ ಎಲ್ಲ ನನ್ನ ಪರಿಸ್ಥಿತಿ ಹಾಗೆಯವರಿಗೂ ಬೇಡ, ಗೊತ್ತಿಲ್ಲ. ಮತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಯಾವ ಹೆದರಿಕೆ ಇಲ್ಲ. ಸ್ವಾಮಿ, ನೀವು ಹೋಗುವುದೇ ಹೌದು ಅಂತಾದ್ರೆ ನಮಗೆ 10 ಮಂದಿ ಮಕ್ಕಳಿದ್ದಾರೆ. 11 ಮಂದಿ ಮಕ್ಕಳಿದ್ದಾರೆ. 11 ಮಂದಿ ಮಕ್ಕಳಿದ್ದಾರೆ. 11 ಮಂದಿಯು ಅವರವರದ್ದಾದಂತಹ ಅಭಿಲಾಷೆಯನ್ನು ಹೇಳಿಕೊಂಡಿದ್ದಾರೆ. ಏನಪ್ಪ? ಒಬ್ಬನಿಗೆ ಹಂದಿಯ ಮಾಂಸ ಬೇಕಂತೆ. ಹಂದಿಯ ಮಾಂಸ? ಮತ್ತೊಬ್ಬನಿಗೆ ಜಿಂಕೆಯ ಹರಿಣದ ಮಾಂಸ ಬೇಕಂತೆ. ಆಮೇಲೆ ಮತ್ತೊಬ್ಬನಿಗೆ ಕಡವೆಯ ಮಾಂಸ ಬೇಕಂತೆ. ಮತ್ತೊಬ್ಬನಿಗೆ ಹಂಸದ ತುಪ್ಪಳ ಬೇಕಂತೆ. ಮತ್ತೊಬ್ಬನಿಗೆ ಮೊಲದ ಮಾಂಸ ಬೇಕಂತೆ. ಮತ್ತೊಬ್ಬನಿಗೆ ಮಹಿಷನ ಕೋಡು ಬೇಕಂತೆ. ಇನ್ನೊಬ್ಬನಿಗೆ ಹುಲಿಯ ಚರ್ಮ ಬೇಕಂತೆ. ಇನ್ನೊಬ್ಬನಿಗೆ ಕ್ಯಾರೆಟ್ಗೆಯ ಪೋಡಿ ಬೇಡುವ. ಆಮೇಲೆ ಮತ್ತೊಬ್ಬನಿಗೆ ನವಿಲ ಗರಿ ಬೇಕಂತೆ. ಆಮೇಲೆ ಮತ್ತೊಬ್ಬನಿಗೆ ಸಿಂಹದ ಉಗುರು ಬೇಕಂತೆ. ಮತ್ತೊಬ್ಬನಿಗೆ ನಕ್ಕುಳದ ಸೇವಿಗೆ ಮಾಡುವ. ಅದು ಬೇಡ. ಅವರೇ ಒಬ್ಬೊಬ್ಬರು ಒಂದೊಂದು ಆಶೆಯನ್ನು ಹೇಳಿಕೊಂಡಿದ್ದಾರೆ. ಅವರದ್ದಾದಂತಹ 11 ಬಗೆಯ ಪದಾರ್ಥವನ್ನು ನೀವು ತಂದು ಕೊಡ್ಲೇಬೇಕು. ಒಂದು ವೇಳೆ ಕೊಡದಿದ್ರೆ ಮನೆಗೆ ಒಳಗಡೆ ಬರ್ಲಿಕ್ಕಿಲ್ಲ. ನೀವು ಈ ವರ್ಷದ್ದಲ್ಲ, ಮುಂದಿನ ವರ್ಷಕ್ಕೂ ಬೇಕಾಗುವುದು ಸಂಗ್ರಹ. ಮುಂದಿನ ವರ್ಷಕ್ಕೆ ಬೇರೆ ಬರೆಯುವ, ಈ ವರ್ಷದ್ದನ್ನೊಂದು ಪೂರೈಸಿ. ಅಷ್ಟೇ ಅಲ್ಲ ಸ್ವಾಮಿ, ನಾನು ಮದುವೆಯಾಗಿ ಎಷ್ಟು ವರ್ಷ ಆಯಿತು? ತುಂಬಾ ವರ್ಷ ಆಯ್ತು. ನಾ ಇಷ್ಟವರೆಗೆ ನಿಮ್ಮಲ್ಲಿ ಎಂತಾದ್ರೂ ಕೇಳಿದ್ನ? ಕೇಳೋದಕ್ಕೆ ಅವಕಾಶ ಕೊಡ್ಲಿಲ್ಲ. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಕ್ಷಣ ತಂದು ಕೊಟ್ಟದೆ ಅಂತ. ಇದು ನಾನು ಮದುವೆಗೆ ಬರುವಾಗ ನನ್ನ ಅಪ್ಪನ ಮನೆಯಿಂದ ತಂದ ಸೀರೆ ಆಯ್ತು. ನನ್ನ ಭಾವ ನನಗೆ ಉಡುಗೊರೆಯಾಗಿ ಕೊಟ್ಟದ್ದು. ಭಾವ? ಹೌದು, ತಗೊಳ್ಳಿಲ್ಲ. ಅಪ್ಪ ಕೊಟ್ಟಿದ್ದಾರೆ, ಅದು ಬೇರೆ ಉಂಟು. ಇದು ನನ್ನ ಭಾವ ಅಂದ್ರೆ ಮಾವನ ಮಗ ಕೊಟ್ಟದ್ದು. ಸರಿ, ಹೌದಾ? ಆದ್ರೂ ಮದುವೆ ಆದದ್ದು ನಾನು ಹೇಳ. ಹೌದು, ಸೀರೆ ಕೊಟ್ಟದವ. ಆದ್ರೂ ಇಷ್ಟವರೆಗೆ ನಿಮ್ಮಲ್ಲಿ ನಾ ಏನಾದ್ರೂ ಕೇಳಿದ್ದೇನಾ? ಹೇಳು. ಈಗ ನಾನು ಕೇಳ್ತಾ ಏನೇ ಕೇಳು ಸ್ವಾಮಿ. ನಿಮ್ಮ ಹೆಂಡತಿಗೆ ಬಯಕೆ ಬಯಕೆ ನನ್ನ ಸ್ಥಿತಿ ಏನು? ಇನ್ನೊಂದು ಬಯಕೆ ಆದ್ರೆ ನನ್ನ ಸ್ಥಿತಿ ಏನು? ಈಗಲೇ ಸೋತು ಸುಣ್ಣಾಗಿ ಹೋಗಿದ್ದೇನೆ ನಾನು. ಬಯಕೆ ಅಂದ್ರೆ ಏನು? ಏನು? ಆಶೆ ಸ್ವಾಮಿ. ಪ್ರಾದೇಶಿಕ ಭಾಷೆಯ ಬಯಕೆ ಅಲ್ಲ. ಅಲ್ಲ, ಇದು ನಮ್ಮ ಕಾಡಿನ ಬಯಕೆ. ಅಂದ್ರೆ ನೀವು ಮೃಗಯ ವಿಹಾರಕ್ಕೆ ಹೋದವರು ತುಂಬಾ ದಿವಸ ಮನೆಗೆ ಬರುವುದಿಲ್ಲ.
ನಾನೊಬ್ಬಳೇ ಇರುವುದಲ್ವಾ, ಸರಿ. ನನಗೆ ಯಾಕೋ ಹೆದರಿಕೆ. ಹಾ. ಆದ್ರಿಂದ ನೀವಿಲ್ಲದಾಗ ನೀವು ಇರುವಂತೆ ನನಗೆ ಅನ್ನಿಸಬೇಕು ಅಂತಾದ್ರೆ ಕರಡಿಯ ಚರ್ಮ ತರ್ತೀರೆ. ಅಂದ್ರೆ ನಿನ್ನ ಗಂಡ ಇರುವಾಗ ನಾನು ಕರಡಿಯ ಆಗಲ್ಲ ಕರಡಿ, ಆದ್ರೆ ಸಾಧಾರಣ. ಹಾಗಾದ್ರೆ ಅದು ಜೀವಂತ ಕರಡಿಯನ್ನು ಹಿಡ್ಕೊಂಡು ಬರ್ತೇನೆ ನಾನು. ಜೀವಂತ ಕರಡಿ ಬೇಡ, ಆ ಕರಡಿಯನ್ನು ಕೊಂದು ಅದರ ತೊಗಲನ್ನೇ ಹರಿದು ಅದನ್ನು ನನಗೆ ಹೊದ್ದುಕೊಳ್ಳುವುದಕ್ಕೆ. ಯಾಕೆ ಜೋರಾದಂತಹ ಗಾಳಿಯೋ ಮಳೆಯೋ ಬಂತು ಅಂತಾದ್ರೆ ನನಗೆ ಚಳಿಯಾಗದ ರೀತಿಯಲ್ಲಿ ಹೊದ್ದುಕೊಳ್ಳುವುದಕ್ಕೆ ಬೇಕಾಗ್ತದೆ. ಆದ್ರಿಂದ ಅದನ್ನು ತರ್ತೀರಾ? ತರ್ತೇನೆ. ಹೆಂಡತಿಯ ಆಸೆಯನ್ನು ಪೂರೈಸಬೇಕಾದ ಗಂಡನ ಕರ್ತವ್ಯ. ಹಲವಿಸಿ ಮಾಡಬೇಡ ನೀನು. ಬೇಕಾದ ವ್ಯವಸ್ಥೆಯನ್ನು ನೀನು ಮಾಡ್ತಾ ಇರೋ ಮನೆಯೊಳಗೆ. ಯಾವುದೆಲ್ಲ ಹುಳಿ ಹೋದ್ರೆ ಅದಕ್ಕೂ ಇದಕ್ಕೆ ಬೇಕಾದಂತ ಯಾವ್ದು ಮಸಾಲೆಗಳೆಲ್ಲ ಕಡಿದಿಡು. ತಂಪುಳ್ಳ ಪಂಪುಳ್ಳ ಅಂತ ಮಾಂಸದ ಖಂಡಗಳನ್ನು ತೆಗೆದು ತಂಪುಳ್ಳ ಅದನ್ನು ಸಿಗಿದು ತುಂಡು ಮಾಡಿ ಆಮೇಲೆ ಈ ಮಸಾಲೆಯಲ್ಲಿ ಹಾಕಿ ನಾವಿಬ್ಬರು ಹುಳಿ ಹೆಂಡ ಕುಡಿತಾ ಮಕ್ಕಳಿಗೆ ಅದನ್ನು ಕೊಡ್ತಾ ಚೂರೇ ಒಂದು ದಿನವನ್ನು ಹಾಗೆ ಮುಂದೂಡುವ. ಸ್ವಾಮಿ ಹೋಗಿ ಬನ್ನಿ ಅಂದ್ರೆ ನನಗೆ ವಾಯ್ದೆ ಅಂತ ಹೇಳುದು. ಹಾಗಲ್ಲ, ಹೋಗಿ ಬನ್ನಿ. ನಿಮ್ಮನ್ನು ಬಿಟ್ಟು ಅಗಲಿದವಳು ನಾನಲ್ಲ. ಅರೆ ಕ್ಷಣವೂ ನಿಮ್ಮನ್ನು ಬಿಟ್ಟು ಇರುವಂತಹ ವ್ಯವಧಾನ ನನಗಿಲ್ಲ. ಸರಿ, ನಾ ಹೋಗಿ ಬರುವೆ. ಹೋಗಿ ಬನ್ನಿ. ಬಾಯಲ್ಲ ಮದುವೆ ನಿಶ್ಚಯ ನಮ್ಮ ಜಾತಿ ಹುಡುಗ ಅದಕ್ಕೆ ಮಾತಾಡುದು. ನಮ್ಮ ಜಾತಿ ಹುಡುಗ ಅದಕ್ಕೆ ಮಾತಾಡುದು ಅಂತ. ನಾನು ಇರುವಾಗೇ ನಿಮ್ದು ಹೀಗೆ. ನಾನಿನ್ನು 4-5 ದಿವಸ ನಿಮ್ದು ಹೇಗಿರ್ಬೋದು. ನೀವು ಹೋದಲ್ಲಿ ಹೀಗೆ ಕೈ ಹಿಡ್ಕೊಂಡು ಮಾತಾಡ್ತೀರಿ. ವರಸರೋವರ ತಟದೊಳರ್ಭಕನಿರಲು ವಿಸ್ಮಯಗೊಂಡನು ಸನಿಹ ಕೈದಿ. ನೋಡಿದನು ಕಳ್ದಣಿಗೆ ಕಂದನ ಗಾಢ ಚೆಲುವಿನ ನಿಧಿಯನು. ಮೂಡಿ ಹೃದಯದಿ ಕರುಣೆ ಕರಗಳ ನೀಡಿ ಶಿಶುವ ನೆತ್ತುತ ಮುದ್ದಿಸುತ್ತಲೀ. ಬಿಡುಗಣ್ಣರ ಒಗೆದ ಅಮರ ಕಲ್ಪ ವೃಕ್ಷದ ಕುಡಿಯೋ ಹಾಲ್ಗಡಲ ನವನೀತವೋ. ರೂಢಿಯೊಳಗೆ ದೇವ ಸೌಂದರ್ಯ ಸಾರದ ನಿಧಿಯೋ. ಕಾಡಿನ ಅಧಿದೇವತೆಯ ಪ್ರೇಮ ಶಿಲ್ಪದ ಬಿಂಬ ನೋಡಲ್ ಅದ್ಭುತ ವಸುದಿಗನುಪಮ ಸೌಭಾಗ್ಯಲನಿದನು. ತೊರೆದರಾರು ಈ ಕಂದನ ತೊರೆದರಾರು. ಇದೇನು ವಿಚಿತ್ರ ತೇಜೋಪುಂಜಗಳಿಂದ ಕಂಗೊಳಿಸಿರುವಂತಹ ಮಗುವೊಂದು ಅಳುತ್ತಾ ಇದೆ. ಇದನ್ನು ಎತ್ತಿದ್ದೇನೆ ನಾನು. ಏನು ಚಂದ ಕಾಣುತ್ತಾ ಇದೆ. ದೇವಲೋಕದಲ್ಲಿರುವಂತಹ ಕಲ್ಪವೃಕ್ಷದ ಮಿಡಿಯೊಂದು ಕೆಳಗಿಳಿದು ಬಂತು. ಅಥವಾ
ಈ ಪ್ರಕೃತಿ ಮಾತೆಯೇ ಈ ಶಿಶು ರೂಪವನ್ನು ಧಾರಣೆ ಮಾಡಿ ಇಲ್ಲಿ ಬಂದು ಮಲಗಿದಳು ಅಥವಾ ಕ್ಷೀರಸಾಗರದಲ್ಲಿ ಉದ್ಭವಿಸಿದಂತಹ ನವನೀತವೋ ನನಗೊಂದು ಅರ್ಥವಾಗುತ್ತಾ ಇಲ್ಲ. ವರದಿ ಗಂಗನ ಇಟ್ಟ ಚಂದನದ ತಿಲಕವೋ, ಮನ್ಮಥನ ರಾಣಿಯ ಕರದಳಿಹ ಬಿರುದಿ ನೊಡ್ಡಣೆವೋ, ಸುರತ ವಿರಹಿಯ ಸುಡುವ ಕೆಂಡದ ಹೊರಳಿಯೋ, ಅಮ್ಮವ ಈ ಮಗುವನ್ನು ಈ ಬಾಲವನ್ನು ಇಲ್ಲಿ ಬಿಸಾಕಿ ಹೋದವರು ಯಾರು? ಯಾರು? ಹೆಣ್ಣು ಶಿಶು. ಹೌದು, ಈ ಬಾಲ್ಯವನ್ನು ಬಿಸಾಕಿ ಹೋದವರು ಯಾರು? ಆ ತಾಯಿಯ ಹೊಟ್ಟೆಯಲ್ಲಿ ಇರುವುದು ಕಬ್ಬಿಣದ ಸಲಾಕೆಯೋ ಕರಳು ನನಗೊಂದು ಅರ್ಥವಾಗುತ್ತಾ ಇಲ್ಲ. ಹಾಗಾದ್ರೆ ದೇವರೇ ನನಗೆ ಇದು ಕರುಣಿಸಿದ್ದಂತಾಯ್ತು. ನೇರವಾಗಿ ಮನೆಗೆ ಹಿಡ್ಕೊಂಡು ಹೋಗಿರೋದು. ಹೌದಾ? ತಿರುಗಾಟ ಎಲ್ಲ ಹೇಗಾಯ್ತು? ತೊಂದರೆ ಇಲ್ಲ, ಏನು ಸಮಸ್ಯೆ ಆಗ್ಲಿಲ್ಲ? ಆಗ್ಲಿಲ್ಲ. ತಿರುಗಾಟದಲ್ಲಿ ತೊಂದರೆ ಇಲ್ಲ ಸ್ವಾಮಿ. ಎಲ್ಲುಂಟು? ಹಂದಿಯ ಮಾಂಸ, ಹರಿಣದ ಮಾಂಸ, ಕಡವೆಯ ಮಾಂಸ, ಮಹಿಷನ ಕೋಡು, ಹುಲಿಯ ಚರ್ಮ. ನಾಳ ಸಖಿ, ಅದು ಯಾವುದನ್ನು ತರಲಿಕ್ಕೆ ಆಗದಿದ್ರು ಇವತ್ತು ಅಪಾರವಾದ ನಿಧಿಯನ್ನು ಹಿಡ್ಕೊಂಡು ಬಂದಿದ್ದೇನೆ ನಾನು. ಅಯ್ಯೋ ನಿಧಿಯಾ? ಅಯ್ಯೋ ಸ್ವಾಮಿ, ಬಹಳಷ್ಟು ವರ್ಷಗಳಿಂದ ನಾ ಹಪಿಸ್ತಾ ಇದ್ದೆ. ಏನು? ಮಾಳಿಗೆ ಮನೆಯಲ್ಲಿ ಕೂತ್ಕೊಳ್ಬೇಕು, ನಾವಿಬ್ಬರು ಜೊತೆಯಾಗಿ ಮೇಲೆ ಒಂದು ಉಯ್ಯಾಲೆ ಹಾಕಿ ಅದರಲ್ಲಿ ಕಾಲ ಮೇಲೆ ಕಾಲು ಹಾಕಿಕೊಂಡು ನಾನು ನೀವು ನೇತಾಡ್ಬೇಕು, ಜೋತಾಡ್ಬೇಕು. ತಗೊಂಡೆ ಹೌದು, ಉಯ್ಯಾಲೆ ಆಡುತ್ತಾ ಮಾಳಿಗೆ ಮನೆಯಲ್ಲಿ. ಮಾಳಿಗೆ ಮನೆಯಲ್ಲಿ ಕೂತ್ಕೊಳ್ಳುವಂತ ನಿಧಿ ಇದಲ್ಲ. ಮತ್ತೆ ಈ ನಿಧಿ ಯಾವುದು ಗೊತ್ತುಂಟಾ? ನಾನು ತೋರಿಸಿದ ಮಗುವನ್ನು ನೋಡುತ್ತಾ ಸಂದೇಹ ತಾಳುತ್ತಾ ತುಗುಡದಿ ಗೊಳೋ ಎಂದಳುತ್ತಾ ಬಗೆ ಬಗೆ ಪ್ರಶ್ನೆಯುಳ್ಳಿ ಇನಿಯನ ಕಾಡುತ್ತ ಭುಗಿಲಿಟ್ಟಳು ಕತಿ ತಾಳುತ್ತಾ. ಪೂರೈಸಿ ಮಾಡಿ ಹಾಗೆಲ್ಲ ಹೇಳಬಾರ್ದು. ಮಗು ಅಂದ್ರೆ ದೇವರಲ್ಲ ಮಗು ಅಂತ ಹೇಳಿದ್ರೆ ದೇವರಿದ್ದಾನೆ ಅಲ್ವಾ? ಹಾಗಾದ್ರೆ ಇದೇನು ದೇವರ ತೀರ್ಥವ? ತೀರ್ಥ. ಸ್ವಲ್ಪ ಹೊತ್ತಾದ್ಮೇಲೆ ಗಂಧದೊಡ್ಡಿ ಸಿಗಬಹುದು ಹಣೆಗೆ ಹಚ್ಕೊಳ್ಳಿಕ್ಕೆ. ಅಯ್ಯೋ ಹೋಯ್ತು ಹೋಯ್ತು ಹೋಯ್ತು. ನಾನು ನನ್ನ ಮಕ್ಕಳು ಅನಾಥರಾಗಿ ಹೋದೆವಪ್ಪ. ಅಯ್ಯೋ, ನಿಮ್ಮನ್ನೇ ಪತಿಯೇ ಪರದೈವ ಏನು ಹಾಗೆ ಭಾವಿಸಿ ನಂಬಿಕೊಂಡಿದ್ದಕ್ಕೆ ನಮ್ಮ ಕೈಗೆ ಗೆರಟಿಯು ಕೋಲು ಕೊಟ್ರಲ್ಲ, ನನಗೆ ಅರ್ಥ ಆಯ್ತು. ನೀವು ಆಗಾಗ ಬೇಟೆಗೆ ಎನ್ನುವ ಹಾಗೆ ಹೋದಾಗ 3-4 ದಿವಸ ಬರ್ತಾ ಇರಲಿಲ್ಲ. 3-4 ದಿವಸ ಬರ್ತಾ ಇರಲಿಲ್ಲ. ಅಲ್ಲಿ ಎಲ್ಲೋ ಬೇರೆ ಯಾರೋ ಹೆಂಗಸಿನ ನಿಮಗೆ ಸಹವಾಸ ಉಂಟು, ಅದರಿಂದ ಹುಟ್ಟಿದ ಮಗುವನ್ನು ನನ್ನ ಕೈಗೆ ತಂದಿದ್ದೀರಾ, ಕೊಂಡ ಹಾಗೆ ಬಿಸಾಡಿ ಅದನ್ನ. ತಪ್ಪಿಯೂ ಇಂಥ ವಿಷಯವನ್ನು ನಿನ್ನ ಬಾಯಿಗೆ ಬರಬಾರ್ದು. ಯಾಕೆ? ಇಷ್ಟು ವರ್ಷ ಆಯ್ತು ನನ್ನ ತಿರುಗಾಟದಲ್ಲಿ ಇಂಥದೊಂದು ಕೆಟ್ಟ ಹೆಸರು ನೀನು ಹೇಳಿಬಿಟ್ಟು ಬೇರೆ ಯಾರು ಹೇಳಿಲ್ಲ. ಅಂಥದನ್ನು ನಾನು ಮಾಡಿ ಏನೋ ಮಾಡುವ ಸ್ವಭಾವದವನ ಅಲ್ಲ. ಈಗ ಮಾಡ್ಲಿಕ್ಕಿಲ್ಲ, ಈಗ ನಿಮ್ಗೆ ಕೂಡುದಿಲ್ಲ. ಯಾವಾಗಲೂ ಹಾಗೆ ಎಲ್ಲಿಂದ ಪ್ರಾರಂಭ ಮಾಡಿದ್ದನೋ ಇಲ್ಲಿ ನಿಲ್ಲಿಸುವವರೆಗೂ ಹೀಗೆ ಇರ್ತದೆ. ಹಾಗಾದ್ರೆ ಇದು ಮಗು ಯಾರು? ಸತ್ಯ ಹೇಳಿ. ಈ ಬಾಯಿ, ಈ ಮಗು ಹೆಣ್ಣು ಮಗು ಇದು. ನಾನು ಭೇಟಿಯಾಡ್ತಾ ಮುಂದೆ ಹುಟ್ಟಿರುವಾಗ ಮರದ ಬುಡದಲ್ಲಿ ಈ ಮಗುವನ್ನು ಅಳುತ್ತಾ ಇತ್ತು. ಕೆಂಪು ಇರುವೆಗಳು ಸುತ್ತಿ ಈ ಮಗುವನ್ನು ಕಚ್ಚುತ್ತಾ ಇತ್ತು. ಹಾಗಾದ್ರೆ ಇದು ಯಾರ್ದಿರ್ಬೋದು ಅಂತ ಯೋಚನೆ ಮಾಡುವಷ್ಟು ಪುರುಷೊತ್ತಿಲ್ಲದೆ ಭೇಟಿಯಾಡೋದನ್ನು ಮಧ್ಯದಲ್ಲಿ ನಿಲ್ಲಿಸಿ ಅರ್ಧದಲ್ಲಿ ಈ ಮಗುವನ್ನು ಇಟ್ಕೊಂಡು ಬಂದಿದ್ದೇನೆ. ಯಾರಿಗೆ ಹುಟ್ಟಿದ್ದೋ ಏನೋ, ಯಾರೋ ತಮ್ಮ ದೇಹದ ಕಸುವನ್ನು ಇಂಗಿಸಿಕೊಳ್ಳುವುದಕ್ಕೆ ಹುಟ್ಟಿದ ಹಾಗಾರದ ಪಿಂಡವನ್ನು ನಾನ್ ಸಾಕ್ಬೇಕಾ? ಯಾರು ಏನೇ ಮಾಡಲಿ, ಆದ್ರೆ ಈ ಮಗುವಿಗೆ ನಾವು ಅಪವಾದವನ್ನು ಹೊರಿಸಬಾರದು. ಇದೊಂದು ಜೀವಿ. ನಮ್ಮ ಪುಣ್ಯದ ಫಲದಿಂದ ಈ ಹೆಣ್ಣು ಮಕ್ಕಳು ನಮಗೆ ಸಿಕ್ಕಿದೆ. 10-11 ಗಂಡು ಮಕ್ಕಳು ನಮಗೆ ಇದ್ದಾರೆ. ಏನಾದ್ರೂ ಪ್ರಯೋಜನ ಆಗಿತ್ತ? ಮನೆಯಲ್ಲಿರುವ ಮಕ್ಕಳಿಗೆ ತಿನ್ನುವುದಕ್ಕೆ ಏನೂ ಇಲ್ಲ, ಇದನ್ನು ಪುನಃ ಕರ್ಕೊಂಡು ಬಂದಿದ್ದೀರಲ್ಲ. ಈ ಮಗುವನ್ನು ನಾವು ಸಾಕುವ ಹೆಣ್ಣು ಮಗುವಿಂದ ಮುಂದೆ ನಮ್ಮ ಬದುಕಿಗೆ ಪ್ರಯೋಜನ ಆಗಬಹುದು. ನೀನು ಹೇಳಿದಂತಹ 4 ಮಾಳಿಗೆ 2 ಮಾಳಿಗೆ ಮನೆಯನ್ನು ಕಟ್ಟಿಸಬಹುದು. ನಮಗೆ ಕಾಡುವಾಸಿಗಳಂತ ನಮಗೆ ನಗರದಲ್ಲಿ ಸಂಚರಿಸುವ ಪರವಾನಗಿ ಸಿಗಬಹುದು ಈ ಹೆಣ್ಣು ಮಗು ಹುಟ್ಟಿದ್ರಿಂದ. ಸ್ವಾಮಿ, ನೀವು ಹೇಳುವುದೇನೋ ಸರಿ, ಆದ್ರೆ ಮಗುವಿಗೊಂದು ಹೆಸರು ಬೇಡವಾ? ಹೌದು. ಏನು ಹೆಸರು? ನಮ್ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಂದಿದ್ದಾಳೆ. ನಾನೊಂದು ಹೇಳ್ತೇನೆ ಹೆಸರು. ನಿಮ್ಮ ಹೆಸರು ಚಿತ್ರಕಾಯ. ಚಿತ್ರಕಾಯದ ಚಿತ್ರವನ್ನು ತೆಗೆಯುವ. ನಾನು ಕುಲಪಾಲಿಕ, ನನ್ನ ಕುಲವನ್ನು ತೆಗೆಯುವ ಚಿತ್ರಕುಳ.
ಚಿತ್ರಗಳಲ್ಲ. ಶಬರನಾದಂತ ನಾನು ಬೇಟೆಯಾಡುತ್ತಾ ಆಡುತ್ತಾ ಮುಂದೆ ಹೋದಾಗ ಇದು ಸಿಕ್ಕಿದೆ ನಮಗೆ ಹೆಣ್ಣು ಮಗು. ಆದ್ದರಿಂದ ಈ ಹೆಣ್ಣು ಮಗುವಿಗೆ ಶಬರಿ ಅಂತ ನಾವಿಟ್ಟು ಇದನ್ನು ಪಾಲಿಸ್ತಾ ಮುಂದುವರುವ. ಶಬರಿ ಹೌದು, ಒಳ್ಳೆ ಹೆಸರು. ಸರಿ.